ನಮಸ್ಕಾರ ವೀಕ್ಷಕರೇ, ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಅಂದರೆ ದಿವಸಕ್ಕೊಂದು ಅತಿಥಿ, ಅವರದ್ದೇ ಆದ ಕೈರುಚಿ, ಅವರ ಅಡುಗೆ ಸವಿಯಲು ನನಗಂತೂ ಬಹಳ ಖುಷಿ. ಇವತ್ತಿನ ನಮ್ಮ ಅತಿಥಿಯಾದ ಅಶ್ವಿನಿ ಶೆಣೈಯವರು ಯಾವ ರೀತಿ ಅಡುಗೆಯನ್ನು ಮಾಡಿ ತೋರಿಸ್ತಾರೆ, ಅವರ ಕೈರುಚಿ ಹೇಗಿರುತ್ತೆ ಅಂತ ನೋಡೋಣ. ಮೊದಲಿಗೆ ಅವರ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಆರಾಮ. ಓಕೆ, ಎಲ್ಲಿಂದ ಬಂದಿದ್ದೀರಾ ನೀವು? ನಾನು ಪುತ್ತೂರಿಂದ ಬಂದಿದ್ದೇನೆ. ಪುತ್ತೂರಿಂದ ನಮ್ಮ ಅಡುಗೆ ಮನೆವರೆಗೆ ಬಂದಿದ್ದೀರಿ. ಯಾವ ಡಿಶ್ ಅಂತ ತಂದಿದ್ದೀರಾ ಇವತ್ತು ನಮಗೆ? ನಾನು ಇವತ್ತು ಪತ್ರೊಡೆ, ಉಶ್ಲಿ ಮತ್ತೆ ಹಾಗಲಕಾಯಿ ಮೆಣಸ್ಕಾಯಿ. ಹಾಗಲಕಾಯಿ ಮೆಣಸ್ಕಾಯಿ. ಓಕೆ, ಕೇಳಿಕೆನೆ ಡಿಫ್ರೆಂಟ್ ಆಗಿದೆ. ಹೌದು. ಓಕೆ, ಏನು ಮಾಡ್ಕೊಂಡಿದ್ದೀರಾ ನೀವು? ನಾನು ಟೀಚರ್ ಆಗಿದ್ದೇನೆ. ಪುತ್ತೂರಿನಲ್ಲಿ ಅಂಬಿಕಾ ವಿದ್ಯಾಲಯ ಹೇಳಿ ಒಂದು CBSE ಸ್ಕೂಲ್ ಇದೆ, ನಟೋಜ ಫೌಂಡೇಶನ್ ಅವರದ್ದು. ಅಲ್ಲಿ ನಾನು ಹಿಂದಿ ಶಿಕ್ಷಕಿಯಾಗಿ ಹಿಂದಿ ಭಾಷೆಯನ್ನು ಮಕ್ಕಳಿಗೆ ಕಲಿಸ್ತಿದ್ದೀರಾ. ಹಾಗಾದರೆ ಈ ಕಡೆ ಶಿಕ್ಷಕಿ ಕೂಡ ಆಗಿ ವರ್ಕ್ ಮಾಡ್ತಿದ್ದೀರಾ, ನಮಗೆ ಅಡುಗೆ ಕೂಡ ಮಾಡಲಿಕ್ಕೆ ಬಂದಿದ್ದೀರಾ, ಅದು ಕೂಡ ಎರಡು ಸ್ಪೆಷಲ್ ಡಿಶ್ ಒಂದಿಗೆ. ಅಡುಗೆ ಮನೆಗೆ ಹೋಗೋಣ? ಓಕೆ, ಬನ್ನಿ ಮೇಡಮ್. ಓಕೆ, ಮೊದಲಿಗೆ ಯಾವುದು ಡಿಶ್ ಮಾಡ್ತಿದ್ದೀರಿ ಮೇಡಮ್? ನಾವಿವತ್ತು ಫಸ್ಟಿಗೆ ಪತ್ರೊಡೆ ಉಶ್ಲಿ ಮಾಡ್ತಿದ್ದೇವೆ. ಪತ್ರೊಡೆ ಉಶ್ಲಿ. ಓಕೆ, ರೆಡಿ ಮಾಡ್ಕೊಳ್ಳೋಣ. ಸರಿ. ಮೊದಲಿಗೆ ಏನು ಕೊಡಲಿ ನಿಮಗೆ? ನನಗೆ ಮೊದಲು ಅಕ್ಕಿ, ಕಡಲೆಬೇಳೆ, ಅಕ್ಕಿ ಮತ್ತು ಹೆಸರನ್ನು ನೆನೆಸಿ ಇಟ್ಟದ್ದು. ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಮಾಡೋದಾದರೆ ರಾತ್ರಿ ನೆನೆಸಿ ಬೆಳಗ್ಗೆ ಕಡಿಲಿಕ್ಕೆ. ಸಪೋಸ್ ಸಂಜೆ ಮಾಡೋದಾದರೆ ಬೆಳಗ್ಗೆ ಹಾಕಿ ಸಂಜೆ ಕಡಿಲಿಕ್ಕೆ. ಇದರಲ್ಲಿ ಯಾವುದೆಲ್ಲ ನೆನೆಸಿಟ್ಟಿದ್ದೀರಿ? ಹೆಸರು ಒಂದು ಮುಷ್ಟಿ ಹೆಸರು, ಒಂದು ಮುಷ್ಟಿ ಕಡಲೆಬೇಳೆ ಮತ್ತು ಒಂದು ಗ್ಲಾಸ್ ಅಕ್ಕಿ. ಓಕೆ, ಇಷ್ಟನೀಗ ಗ್ರೈಂಡ್ ಮಾಡಬೇಕು. ಅದರೊಟ್ಟಿಗೆ ಮೆಣಸು, ಹುರಿದೇ ಇರುವ ಮೆಣಸು, ಹುರಿದಲ್ಲ ಹುರಿದೇ ಇದ್ದ ಮೆಣಸು, ಸ್ವಲ್ಪ ಹುಳಿ, ಆಮೇಲೆ ಇಂಗು ಸ್ವಲ್ಪ, ಆಮೇಲೆ ಉಪ್ಪು, ಆಮೇಲೆ ಕಾಯಿ ತುರಿ. ಹುಳಿ ಸ್ವಲ್ಪ ಸಣ್ಣ ಅಲ್ಲ, ನಾವೆಷ್ಟು ಕಾಯಿಯನ್ನು ತಗೊಂಡಿರ್ತೇವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಸ್, ಇದಿಷ್ಟು ಮೆಣಸು ಅದಕ್ಕೆ ಅಂತಾನೆ ಹಾಕಿದ್ದು. ಸ್ವಲ್ಪ ಖಾರ ಇದ್ರೆ ಚೆನ್ನಾಗಿರ್ತದಲ್ಲ. ಆಮೇಲೆ ಉಪ್ಪು ಎಷ್ಟು ಬೇಕೋ ಅಷ್ಟು, ಮತ್ತೆ ಬೇಕಾದರೆ ಮಿಕ್ಸ್ ಮಾಡಿಕೊಳ್ಬೋದು. ನೀರು ಹಾಕಿ ಕಡಿಬೇಕು. ನೀರು ಸ್ವಲ್ಪ ಹಾಕ್ಕೊಳ್ಬೇಕಾ? ಹಾಂ, ತುಂಬ ತೆಳು ಮಾಡಲಿಕ್ಕಿಲ್ಲ, ಹದ ಸಾಕಲ್ಲ. ಇನ್ನು ಸ್ವಲ್ಪ ಹಾಕಿ ಅಂತ. ಸಾಕಲ್ಲ. ಹಿಂಗೆ ಹಾಕಿದ್ದೇನೆ. ಓಕೆ, ಹಿಂಗೆ ಹಾಕಿದ್ಮೇಲೆ ಇನ್ನು ಗ್ರೈಂಡ್ ಮಾಡ್ಬೋದು. ಇಷ್ಟು ಸಾಕು. ಒಂದು ನಿಮಿಷ, ಇದನ್ನೀಗ ಬೌಲಿಗೆ ಹಾಕುವ. ಓಕೆ, ಇದೀಗ ನಾವೀಗ ಕರೆದುಕೊಂಡದನ್ನು ಈ ಎಲೆಗೆ ಸಾರಿಸಬೇಕು. ಓಕೆ, ಇದಕ್ಕೆ ನಾವು ಕೆಸುವಿನ ಎಲೆ ಹೇಳ್ತೇವೆ. ಕೆಸುವಿನ ಎಲೆಯನ್ನು ನಾವು ಮಳೆಗಾಲದಲ್ಲಿ ತುಂಬ ಕಾಣ್ತೇವೆ, ಎಲ್ಲೆಲ್ಲೂ ಕೂಡ ಕೆಸುವಿನ ಎಲೆ ಇರ್ತದೆ. ಅದೇ ಬೇಸಿಗೆಗಾಲ ಬಂದಾಗ ಕೆಸುವಿನ ಎಲೆಯ ಪ್ರಮಾಣ ಕಡಿಮೆ ಆಗ್ತದೆ, ಹುಡುಕಿಕೊಂಡು ಹೋಗ್ಬೇಕು ಎಲೆಗೋಸ್ಕರ. ಹಾಗಾಗಿ ಕೆಸುವಿನ ಎಲೆ ಎನ್ನುವಂಥದ್ದು ಔಷಧಿಯ ಗುಣವನ್ನು ಹೊಂದಿದೆ. ಅದರ ಜೊತೆಯಲ್ಲಿ ನಮಗೆ ಏನೆಲ್ಲ ಮೈಯ ಒಳಗಡೆ ಸಮಸ್ಯೆಗಳಿರ್ತದೆ ಅದನ್ನು ಮಳೆಗಾಲದಲ್ಲಿ ಅದರ ಸೇವನೆ ಮಾಡಿದರೆ ಭಾರಿ ಒಳ್ಳೆಯದು ಹೇಳಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು BP ಇರೋರಿಗೆ, ಬ್ಲಡ್ ಪ್ರೆಷರ್ ಇರೋರಿಗೆ ತುಂಬ ಅನುಕೂಲ ಆಗ್ತದೆ. ಬ್ಲಡ್ ಕಂಟ್ರೋಲ್, ಹೌದು, ಕಂಟ್ರೋಲಿಗೆ ಬರ್ತದೆ. ಹೌದು. ಇದೀಗ ಒಂದು ಎಲೆ ಅಂತ ಆದರೆ ಇದನ್ನು ನಾವು ಕ್ಲೀನ್ ಮಾಡಬೇಕಾಗ್ತದೆ. ದಂಟೆಲ್ಲ ಇರ್ತದೆ ಹಿಂದುಗಡೆಗೆ. ಚಂದವನ್ನು ಕ್ಲೀನ್ ಮಾಡಿ ಅದರ ದಂಟನ್ನು ತೆಗೆದು ಒಂದು ಸ್ವಲ್ಪ ನೀರಿನ ಪಸೆ ಇರುವ ಹಾಗೆ ಎತ್ತಿಟ್ಕೊಳ್ತೇವೆ. ಇದನ್ನೀಗ ಎಲೆಯನ್ನು ಕೌಂಚಿ ಹಾಕೋದು, ಹೀಗೆ ಉಲ್ಟ ಹಾಕಿ ಇದಕ್ಕೆ ನಾವು ಸಾರಿಸ್ತೇವೆ. ಇದು ಕ್ಲೀನ್ ಇದೆ ಎಲೆ. ಓಕೆ, ಸೊ ಸ್ವಲ್ಪವೇ ಹೀಗೆ ತಗೊಂಡು ಹೀಗೆ ಎಲ್ಲ ಕಡೆ ಒಂದೇ ಲೆಕ್ಕದಲ್ಲಿ ಒಂದೇ ರೀತಿಯಲ್ಲಿ ಸ್ಪ್ರೆಡ್ ಆಗುವ ಹಾಗೆ ನಾವು ಸಾರಿಸ್ತೇವೆ ಹೀಗೆ. ಆಲ್ಮೋಸ್ಟ್ ಎಲ್ಲರೂ ಮಾಡುವಾಗ ಅಡಿಗೆ ಒಂದು ಪೇಪರ್ ಇಟ್ಟುಕೊಂಡು ಮಾಡ್ತಾರೆ, ಅಂದರೆ ಕೆಳಗೆ ನೆಲಕ್ಕೆ ತಾಗದೇ ಇರಲಿ. ಸ್ವಲ್ಪ ದೊಡ್ಡ ಎಲೆ. ಹೌದು, ದೊಡ್ಡ ಎಲೆ, ಅಡಿಯಲ್ಲಿ ಒಂದು ದೊಡ್ಡ ಎಲೆ ಇಡಬೇಕು. ಮತ್ತು ಅದರ ಮೇಲ್ಗಡೆ ಈ ಸಣ್ಣ ಸಣ್ಣ ಎಲೆ ಏನಿರ್ತದಲ್ವಾ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಹೋಗ್ತೇವೆ.
ಮತ್ತು ರೋಲಿಂಗ್ ಇರೋದು ಮೇನ್ ಪಾರ್ಟ್, ಮತ್ತು ಹಬೆಯಲ್ಲಿ ಬೇಯಿಸ್ತೇವೆ. ಇದಕ್ಕೆ ಹೆಚ್ಚಿನ ಎಲೆಗಳಲ್ಲಿ ತುರಿಕೆ ಅಂಶ ಇರ್ತದೆ ಪತೊಡೆ, ಹಾಗೆ ನಾವು ಹೌದು ತುರಿಕೆ ಆಗ್ತದೆ ತಿನ್ನುವಾಗ ಹೇಳಿ, ಹಾಗಾಗಿ ಇದಕ್ಕೆ ಕಡಿಯುವಾಗ ಸ್ವಲ್ಪ ಹುಳಿಯನ್ನು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅದು ತುರಿಕೆ ಎನ್ನುವಂಥದ್ದು ಬರಲ್ಲ, ತುರಿಸುದಿಲ್ಲ, ಇಲ್ಲ ತಿನ್ನುವಾಗ್ಲೂ ಸಹಿತ ತುರಿಸ್ತದೆ. ಹೌದು ಹೌದು, ಹುಳಿ ಸ್ವಲ್ಪ ಜಾಸ್ತಿ ಹಾಕ್ಬೇಕಷ್ಟೆ. ಈಗ ಇಲ್ಲಿ ಒಂದು ಲೇಯರ್ ಆಯಿತು. ಸೊ ಒಂದು ಲೇಯರ್ ಆದ ಮೇಲೆ ಇನ್ನು ಅದಕ್ಕಿಂತ ಸ್ವಲ್ಪ ದೊಡ್ಡದೊಂದು ಎಲೆಯನ್ನು ತೆಗೆದು ಹೀಗೆ ಅದರ ಮೇಲೆ ಮತ್ತೊಂದು ಲೇಯರ್ ಮಾಡುವಂಥದ್ದು. ಯೂಶ್ವಲಿ ನಮ್ಮ ದಕ್ಷಿಣ ಕನ್ನಡ ಅಂತ ಬರುವಾಗ ಪತ್ರೊಡೆಯ ಒಂದು ಸೀಸನೇ ಬೇರೆ, ಫೇಮಸ್. ಬೇರೆ ಕಡೆಯಿಂದ ಬರುವವರು ಇಲ್ಲಿ ತುಂಬಾ ಇದನ್ನ ನೋಡ್ಲಿಕ್ಕೆ ಸಿಗ್ತದೆ, ಟೇಸ್ಟ್ ಮಾಡ್ಲಿಕ್ಕೆ ಬಂದ್ರೆ. ಹೌದು, ಮಾಡಿ ಕೊಡ್ಬೋದು. ಸಿಗ್ನೇಚರ್ ಡಿಶ್ ಅಂತ ಹೇಳ್ಬೋದು. ಹೌದು, ಸೌತ್ ಕನ್ನಡದ್ದು. ಹೌದು, ಮತ್ತೆ ಬೇರೆಯವರು ಮಾಡ್ತಾರೆ, ಮತ್ತೆ ಅವರವರ ಟೇಸ್ಟಿನ ಮೇಲೆ ಹೋಗುದು. ತುಂಬಾ ಅಂದ್ರೆ ಹಿಂದಿನ ಕಾಲದವರೆಲ್ಲ ಮಾಡ್ತಾ ಇದ್ರೆ ಹೌದು ಹೌದು ಚೆನ್ನಾಗಿರ್ತಾ ಇತ್ತು. ಮತ್ತೆ ಅದು ಒಲೆಯಲ್ಲೇ ಮಾಡ್ತಾ ಇದ್ರಲ್ವಾ. ಈಗ ಕೆಲಸ ತುಂಬಾ ಆಗ್ತಿರಲಿ, ಯಾರು ಮಾಡ್ಲಿಕ್ಕೆ ಕೇಳುದಿಲ್ಲ, ಎಲ್ಲ ರೆಡಿಮೇಡ್ ಸಿಗ್ತಾರೆ ಎಲ್ಲ ಕಡೆ. ಹಿಂಗಂದ್ರೆ ಕುಕಿಂಗ್ ಅಂದ್ರೆ ಇಷ್ಟ ಅಂದ್ರೆ ಟೈಮ್ ಇದ್ದಾಗ ಮಾಡೋದು, ಆ ತರ ಆಗಿದೆ ಶಾಲೆಗೆ ಹೋಗುವ ಕಾರಣ. ಹೌದು ಹೌದು ಹೌದು, ಹಾಗಾಗಿ ಶಾಲೆ ಕೆಲಸಗಳು ಇರ್ತದೆ, ಅದ್ರ ಇಡೆಯಲ್ಲಿ ಮತ್ತೆ ನಮ್ಮದೊಂದು ಸಣ್ಣ ಕೆಲಸಗಳು. ಹೌದು, ಸಂಡೇ ಆಗುವಾಗ ಏನಾದ್ರೂ ಮಾಡುವಂತಾಗ್ತದೆ, ಹಾಗೆಲ್ಲ ಇದನ್ನು ಹಿಡ್ಕೊಂಡು ಕೂತ್ಕೊಳ್ಳೋದು. ನಾವಂದ್ರೆ ಹೊರಗೆ ಜಾಸ್ತಿ ತಿನ್ನುವ ಬದಲು ಹೌದು ಮನೆಯ ಫುಡ್ ತುಂಬಾ ಹೆಲ್ದಿ ಅಂತ ಹೇಳಿ ನಾನು ಜಾಸ್ತಿಯಾಗಿ ಹೇಳ್ತಾ ಇರ್ತೇನೆ ವೀಕ್ಷಕರಿಗೆ, ಯಾಕಂದ್ರೆ ನಮ್ಮ ಅಡುಗೆ ಮನೆಯಲ್ಲಿ ಡಿಫ್ರೆಂಟ್ ವೆರೈಟೀಸ್ ಫುಡ್ ಮಾಡ್ತಾನೆ ಇರ್ತೇವೆ. ಅವರು ನೋಡಿ ಕಲಿತು ಇದೆಲ್ಲ ಮಾಡಿದ್ರೆ ಒಳ್ಳೇದು ಮನೆಯಲ್ಲಿ. ಹೌದು, ಇದೀಗ ಆಯ್ತು ಸಾರಿಸಿ. ನೆಕ್ಸ್ಟ್ ಇದನ್ನು ಹೀಗೆ ಸೈಡಿಂದ ರೋಲ್ ಮಾಡುವಂಥದ್ದು. ಓಕೆ, ರೋಲ್ ಮಾಡ್ತಾ ಇರುವಾಗ ಕೂಡ ಅದಕ್ಕೆ ಹೌದು ಸೈಡಿಂದ ಹೀಗೆ ಮಡಚಿ ಮತ್ತೆ ಮಿಡ್ಲಿಂದ ತಗೊಂಡು ರೋಲ್ ಮಾಡೋದು. ಅದಕ್ಕೆ ಸ್ವಲ್ಪ ಹಾಕ್ಬೇಕು, ಅದು ಪ್ಲೇನ್ ಇರ್ತದಲ್ಲ ಎಲೆ ಮಾತ್ರ ಅಲ್ವಾ, ಈ ಉಳಿದ ಮಸಾಲೆನ ಅದಕ್ಕೆ ಹಾಕೋದು. ನೆಕ್ಸ್ಟ್ ಈ ಕೆಳಗಿಂದ ರೋಲ್ ಮಾಡಿಕೊಂಡು ಬರೋದು. ಇಲ್ಲಿ ರೋಲ್ ಮಾಡೋದು ಸ್ವಲ್ಪ ಟೈಟ್ ಮಾಡಿಕೊಂಡು ಮಾಡಬೇಕು, ಇಲ್ಲ ಅದು ಬಿಡಿಸ್ತದೆ ಕೆಲವೊಮ್ಮೆ. ಕೆಲವರು ಎಂತ ಮಾಡ್ತಾರೆ, ನೂಲಿನಿಂದ ಕಟ್ತಾರೆ ಕೆಲವೊಮ್ಮೆ, ಹಾಗೆ ನಾನು ಕಟ್ಟುದಿಲ್ಲ, ನಾನು ಹಾಗೆ ಅದನ್ನು ಅಡ್ಜಸ್ಟ್ ಮಾಡ್ತಾ ಇದ್ದೇನೆ. ಸೊ ಇದನ್ನೀಗ ಹಬೆಯಲ್ಲಿಟ್ಟು ಬೇಯಿಸುವಂಥದ್ದು. ಇದೀಗ ಒಂದು ರೋಲ್ ಆಯಿತು. ಇಂಥದ್ದೇ ಮಾಡುವಾಗ ನಾವು 4-5 ರೋಲ್ ಮಾಡಬೇಕಾಗ್ತದೆ. ಇಲ್ಲ, ಕಟ್ಟಬಹುದು ಕೆಲವೊಮ್ಮೆ, ಕೆಲವರು ಬಾಳೆ ಎಲೆಯಲ್ಲಿ ಹಾಕಿ ಸಹಿತ ಕಟ್ತಾರೆ. ಕಟ್ಟಿಂಗ್ ಮತ್ತೆ ಸಹ ಮಾಡ್ಬೋದು, ಈಗಲೂ ಸಹ ಮಾಡ್ಬೋದು. ಇದೀಗ ಇದನ್ನು ಕಟ್ ಮಾಡಿ ಅದರ ಮಧ್ಯದಲ್ಲಿ ಸ್ವಲ್ಪ ಮಸಾಲೆ ಹಾಕು. ಇದೀಗ ಕಟ್ ಮಾಡೋಣ. ಕಟ್ ಮಾಡುವಾಗ ನಿಧಾನಕ್ಕೆ ಮಾಡಬೇಕು, ಇಲ್ಲ ಅದು ಬಿಚ್ಚುತ್ತದೆ ಕೆಲವೊಮ್ಮೆ. ನಾವೇನು ಮಾಡಿದ್ವಲ್ಲ ಅದು ಬಿಚ್ಚುತ್ತದೆ, ಸಾಫ್ಟ್ ಅಲ್ವಾ, ಎಲೆಗಳು ಹರಿಯುವ ಚಾನ್ಸ್ ಇರ್ತದೆ. ಹಾಗಾಗಿ ಇದೀಗ ಒಂದು ರೋಲಲ್ಲಿ 2 ಪೀಸ್ ಮಾಡಿದ್ದೇನೆ. ನಮ್ಮ ಕೊಂಕಣಿ ಇದನ್ನು ಲೋಳೆ ಹೇಳ್ತೇವೆ, ಒಂದು ಲೋಳೆ ಹೇಳ್ತೇವೆ. ಹೀಗೆ ಇದ್ರ ಮೇಲೆ ಹೀಗೆ ಇಟ್ಟು ನೆಕ್ಸ್ಟ್ ಇದನ್ನು ಹಬೆಯಲ್ಲಿಟ್ಟು ಬೇಯಿಸುವಂಥದ್ದು. ಬಿಸಿ ಬಿಸಿ ತಿನ್ನಬೇಕು, ತಿನ್ನಲಿಕ್ಕೆ ಟೇಸ್ಟಿ. ನನಗೆ ಒಂದು ಪಾತ್ರೆ ಕೊಡ್ತೀರಾ? ಹಾಂ, ಹಬೆಯಲ್ಲಿ ಬೇಯಿಸ್ಲಿಕ್ಕೆ. ಗ್ಯಾಸ್ ಆನ್ ಮಾಡೋಣ. ಹಾಂ, ಗ್ಯಾಸ್ ಆನ್ ಮಾಡಿ. ಅಡಿಯಲ್ಲಿ ಸ್ವಲ್ಪ ಒಂದು 1/4 ಗ್ಲಾಸ್ ಅಥವಾ ಅರ್ಧ ಗ್ಲಾಸ್ನಷ್ಟು ನೀರಿದ್ರೆ ಸಾಕು. ಹಾಗಾಗಿ 20 ನಿಮಿಷ ಬೇಯಿಸಬೇಕಾಗ್ತದೆ. ಅದು ಎಲ್ಲ ಅದರದ್ದು. ಹೌದು ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದ್ಮೇಲೆ ಇಟ್ಟು ಮತ್ತೊಂದು 10 ನಿಮಿಷ, ಒಂದು 1/4 ಗಂಟೆ ಜಾಸ್ತಿ ಬೇಯಿಸಬೇಕಾಗ್ತದೆ. ಬಿಸಿ ಆಗಲಿಕ್ಕೆ ಒಂದು 5 ನಿಮಿಷ ಆದರೂ ಕೂಡ ಸರಿ ಆಗ್ತದೆ. ನಾವೀಗ ಇಡೋಣ ಇದನ್ನು. ಲಿಡ್ ಕ್ಲೋಸ್ ಮಾಡ್ಕೊಂಡು ಹಾಂ, ಒಂದು 1/4 ಗಂಟೆ ಬೇಯಬೇಕಾಗ್ತದೆ. ಹೌದು. ಸೊ ಇದು ಬೇಯ್ತಾ ಇರಲಿ. ನಿಮ್ಮ ಬಗ್ಗೆ ಹೇಳಿ ಮ್ಯಾಮ್, ನೀವು ಅಂದರೆ ಈ ಕಡೆ ಟೀಚರ್ ಕೂಡ ಆಗಿದ್ದೀರಿ, ನೆಕ್ಸ್ಟ್ ಕುಕಿಂಗ್ ಕೂಡ ಮಾಡ್ತೀರಿ, ಡಿಫ್ರೆಂಟ್ ವೆರೈಟೀಸ್ ನಮಗೆ ಕೂಡ ಹೇಳಿಕೊಳ್ಳಿಕ್ಕೆ ಬಂದಿದ್ದೀರಿ. ನೆಕ್ಸ್ಟ್ ಏನೆಲ್ಲ ಅಂದರೆ ಹಾಬೀಸ್? ನನ್ನ ಹಾಬೀಸ್ ಬಂದು ನಾನು ಡ್ರಾಯಿಂಗ್ ಮಾಡ್ತೇನೆ, ಹಾಡು ಹಾಡ್ತೇನೆ, ಆರ್ಟಿಕಲ್ಸ್ ಬರೀತೇನೆ. ಹಾಗೆ ಮಲ್ಟಿ ಟ್ಯಾಲೆಂಟೆಡ್. ಹೌದು. ಹಾಗೆ ಸಮಯ ಇದ್ದಾಗ ಆಕಾಶವಾಣಿ ಕೂಡ ಹೋಗ್ತೇನೆ, ಕೊಂಕಣಿ ಟಾಕ್ ಕೊಡಲಿಕ್ಕೆ. ಹಾಗೆ ಡೈಲಿ ಮ್ಯಾಗಝಿನ್ಸಲ್ಲಿ ಇದರಲ್ಲಿ ಸುದ್ದಿ ಬಿಡುಗಡೆ, ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ಸ್ ಬರೀತೇನೆ, ದಿನ ಆರ್ಟಿಕಲ್ಸ್ ಬರುವ. ಆಕಾಶವಾಣಿಯಲ್ಲಿ ಅಂದರೆ ನಿಮ್ಮ ಪ್ರೋಗ್ರಾಮ್ ಯಾವ ಟೈಮ್ಗೆ ಬರುತ್ತೆ? ನಾನು ಹೇಳಿದರೆ 6 ಮಂತಿಗೊಮ್ಮೆ ಕೊಡೋದು ಟಾಕ್, 6 ಮಂತಿಗೊಮ್ಮೆ. ಅದು ಅವ್ರು ಮತ್ತೆ ಬ್ರಾಡ್ಕಾಸ್ಟ್ ಮಾಡ್ತಾರೆ, ಇನ್ಫಾರ್ಮ್ ಮಾಡ್ತಾರೆ. ಮತ್ತೆ
ಸಿಂಗರ್ ಕೂಡ ನೀವು, ಹಾಡು ಕೂಡ ಹಾಡ್ತೀರಾ. ನಮಗೋಸ್ಕರ ಏನಾದರೂ ಒಂದು ನಾನು ಒಂದು ಕೊಂಕಣಿ ಭಾವಗೀತೆಯನ್ನು ಹಾಡ್ತಾ ಇದ್ದೇನೆ, ಕಿತಿಲಿ ಚಂದಿ ರಾತಿ. ರಾಗ ಸಂಯೋಜನೆ ಮಾಡಿದ್ದು ಪುತ್ತೂರು ಪಾಂಡುರಂಗ್ ನಾಯ್ಕ, ಬರೆದವರು ಕೊಚ್ಚಿ ಅನಂತ ಭಟ್. कितली चंदी राती, कितली चंदी राती, कितली चंदी राती, कितली चंदी राती. अतिशय दिसता कोण सिंगारली नक्षत्राची पंती, नक्षत्राची पंती. कितली चंदी राती, कितली चंदी राती. ಓಕೆ, ನೈಸ್. ತುಂಬಾನೇ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು, ಧನ್ಯವಾದಗಳು. ಇದೀಗ ಬೆಂದಿರ್ಬೋದು, ನಾವು ತೆಗೆದು ನೋಡೋಣ. ಓಕೆ, ಹಾಂ, ರೆಡಿ ಆಗಿದೆ, ಬೆಂದಿದೆ. ಇದು ಬೆಂದಿದೆ ಅಂತ ಗೊತ್ತಾಗ್ಲಿಕ್ಕೆ ಜಸ್ಟ್ ನಾವು ಒಂದು ಸ್ಪೂನ್ ಹಾಕಿ ಟೆಸ್ಟ್ ನೋಡ್ತೇವೆ. ಸೊ ಅದು ಸಾಫ್ಟ್ ಆದರೆ ಬೆಂದಿದೆ. ಓಕೆ, ಇದನ್ನೀಗ ಪ್ಲೇಟಿಗೆ ಶಿಫ್ಟ್ ಮಾಡೋಣ. ಓಕೆ, ರೈಟ್. ರೆಡಿ ಆಗಿದೆ. ಹೌದು, ಪತ್ರೊಡೆ ರೆಡಿ ಆಗಿದೆ ನಮ್ಮದು. ಸೊ ಇದನ್ನೀಗ ನಾವು ಸಣ್ಣ ಸಣ್ಣ ತುಂಡು ತುಂಡು ಮಾಡಿಕೊಳ್ಬೇಕು. ಓಕೆ. ಯೂಶ್ವಲಿ ಈ ಪತ್ರೊಡೆಯನ್ನು ಸಣ್ಣ ಸಣ್ಣಗೆ ರೋಲ್ ಮಾಡಿ ಪೀಸ್ ಮಾಡಿ, ಕೆಲವರು ಎಂತ ಮಾಡ್ತಾರೆ ಹೇಳಿದರೆ ಅದಕ್ಕೆ ಮಸಾಲೆ ಹಚ್ಚಿ ಪುನಃ ಫ್ರೈ ಮಾಡ್ತಾರೆ ಬಾಣಲೆ ಇಟ್ಟು. ಮತ್ತು ಕೆಲವರು ಹೀಗೆ ಉಶ್ಲಿ ಮಾಡ್ತೇವೆ, ಎರಡು ಬಗೆಯಲ್ಲಿ ಮಾಡ್ಬೋದು. ಹೌದು, ಮತ್ತು ಕೆಲವರು ಎಣ್ಣೆಯಲ್ಲಿ ಬಿಡ್ತಾರೆ, ಅದಕ್ಕೆ ಮಸಾಲೆ ಹಚ್ಚಿ ಎಣ್ಣೆಯಲ್ಲಿ ಸಹಿತ ಬಿಡ್ತಾರೆ. ಇದೇ ತರ ಮಾಡ್ಕೊಂಡು ಹೌದು, ಎಣ್ಣೆಯಲ್ಲಿ ಬಿಡಬೇಕು. ಎಣ್ಣೆಯಲ್ಲಿ ಬಿಡ್ತಾರೆ, ಅಂದರೆ ರೋಲ್ ಮಾಡಿ ಹೀಗೆ ಇದೆ ಅಲ್ವಾ, ಇದು ರೋಲ್ ಮಾಡಿ ಬಿಡ್ತಾರೆ. ಆಮೇಲೆ ಕೆಲವೊಮ್ಮೆ ಇದಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕಿ ತಿನ್ನುವ ಕ್ರಮ ಉಂಟು, ಅದು ತುಂಬ ಟೇಸ್ಟಿ ಆಗಿದೆ. ಹೌದು, ಅಂದರೆ ಇದಕ್ಕೇನೆ ತೆಂಗಿನ ಎಣ್ಣೆ ಹಾಕಿ, ಹಾಂ, ತೆಂಗಿನ ಎಣ್ಣೆ ಹಾಕಿ ತಿನ್ನುವ ಕ್ರಮ. ಡಿಫ್ರೆಂಟ್ ಆಗಿ ಮಾಡಿಕೊಳ್ಬಹುದು. ಕೆಲವರು ಮಧ್ಯಾಹ್ನ ಊಟಕ್ಕಂತಾನೆ ಮಾಡ್ತಾರೆ, ಇದು ರೈಸ್ ಬೇಕಂತಿಲ್ಲ. ನಮ್ಮ ಮನೆಯಲ್ಲೆಲ್ಲ ನಮ್ಮ ಅಜ್ಜಿ ಅಂದಿರೆಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂದ್ರೆ ಮುಂಚಿನ ದಿವಸವೇ ಮಾಡಿರ್ತಾರೆ, ಬೆಳಿಗ್ಗೆ ಕೂಡ ಅದನ್ನೇ ಕೊಡ್ತಾ ಇದ್ರು. ಸಣ್ಣ ಸಣ್ಣ ಪೀಸ್ ಮಾಡಿಕೊಳ್ಬೇಕು. ಇದೀಗ ನಾವು ಚೆನ್ನಾಗಿರ್ತಾರೆ, ಎಲೆ ಅಂತ ಗೊತ್ತಾಗೋದಿಲ್ಲ, ಎಲ್ಲ ಮಿಕ್ಸಿಂಗ್ ಆಗಿರ್ತದಲ್ಲ. ಇದನ್ನೀಗ ಇದು ಒಂದು ಸಾಕು ಸದ್ಯಕ್ಕೆ. ನನಗೊಂದು ಬಾಣಲೆ ಬೇಕು. ಒಂದು 3 ಸ್ಪೂನ್ನಷ್ಟು ಎಣ್ಣೆ ಹಾಕಬೇಕಾಗ್ತದೆ, ತೆಂಗಿನೆಣ್ಣೆ. ತೆಂಗಿನೆಣ್ಣೆ ಯಾಕೆ ಹೇಳಿದರೆ ಅದು ಶುದ್ಧ ಎಣ್ಣೆ, ಮತ್ತೆ ಪತ್ರೊಡೆಗೆ ಅದು ಸುಟೇಬಲ್ ಆಗಿರ್ತಾರೆ ಹೇಳಿ ಅಷ್ಟೇ. ತೆಂಗಿನೆಣ್ಣೆ ಸ್ವಲ್ಪ ಎಣ್ಣೆ ಕಾಯಿಲಿ. ಇದೀಗ ಕಾದಿದೆ, ನಾನು ಸ್ವಲ್ಪ ಉದ್ದ ಹಾಕ್ತೇನೆ. ಒಗ್ಗರಣೆಗೆ ಒಂದಿಷ್ಟೆಲ್ಲ ಹೇಳ್ತೇವಲ್ವ ಹಾಗೆ. ಒಂದು ಸ್ವಲ್ಪ ಸಾಸಿವೆ, ಸ್ವಲ್ಪ ಹಾರಿದ ಮೇಲೆ ಕರಿಬೇವು ಹಾಕಲಿಕ್ಕೆ. ಯೂಶ್ವಲಿಯಾಗಿ ಅರ್ಜೆಂಟ್ ಆಗೋಗಿ ಕೆಲವೊಮ್ಮೆ ಎಲ್ಲ ಒಟ್ಟಿಗೆ ಹಾಕಿ ಬಿಡ್ತೇವೆ, ಬಟ್ ಅದು ಕ್ರಮವೇ ಹಾಗೆ. ಸಾಸಿವೆ ಹಾರಿದ ಮೇಲೆ ಒಗ್ಗರಣೆ ಹಾಕಿ ಇದು ಕರಿಬೇವು ಹಾಕಲಿಕ್ಕೆ. ಈಗಿನ ಟೈಮಲ್ಲೆಲ್ಲ ಅರ್ಜೆಂಟ್, ಎಲ್ಲರಿಗೂ ಅರ್ಜೆಂಟ್, ಹೋಗುವ ಗಡಿ ಬಿಡಿ, ಒಮ್ಮೆ ಮುಗೀಲಿ ಅಂತೇಳಿ. ಇದೀಗ ಪಟ ಹಾರ್ತಾ ಇದೆ, ನಾನು ಸ್ವಲ್ಪ ಕರಿಬೇವು ಹಾಕ್ತೇನೆ. ನೆಕ್ಸ್ಟ್ ಈ ಪೀಸ್ ಮಾಡಿಟ್ಟಂಥ ಆನಿಯನ್ ಇದೆ ಅಲ್ವಾ, ಇದನ್ನು ಹಾಕೋದು ಟೇಸ್ಟಿಗೆ ಹೇಳಿ. ಸ್ವಲ್ಪ ರೆಡ್ಡಿಶ್ ಬ್ರೌನ್ ಕಲರ್ ಬರಬೇಕೀಗ. ಸಣ್ಣ ಒಲೆಯಲ್ಲೇ ಬೇಯಿಸಬೇಕಾಗ್ತದೆ, ಇಲ್ಲಾಂದರೆ ಕರಂಚ್ತದೆ. ಗ್ಯಾಸ್ ದೊಡ್ಡ ಇದ್ದ ಕೂಡಲೇ ಕರಂಚ್ತದೆ. ಈಗ ಸ್ವಲ್ಪ ರೆಡ್ಡಿಶ್ ಬ್ರೌನ್ ಬರಬೇಕು. ಯೂಶ್ವಲಿಯಾಗಿ ಇದು ಈರುಳ್ಳಿಯ ಪರಿಮಳ ತಗೊಳ್ಳಿಕ್ಕೆ ಗಮ್ಮತ್ತದಲ್ಲ. ಹೌದು, ಅಡುಗೆ ಮಾಡುವಾಗ ಇದೆಲ್ಲ ಪರಿಮಳ ಬರುವಾಗ ಖುಷಿ ಆಗುತ್ತೆ. ಮನೆಯೊಳಗೆ ಯಾರಾದರೂ ಬರುವಾಗ ಫಸ್ಟ್ ಅವರಿಗೆ ವಾಸನೆ ತಿಳಿಯುವುದು ಈರುಳ್ಳಿಯಿಂದ, ಏನು ಮಾಡ್ತಾ ಇದ್ದಾರೆ ಮನೆಯಲ್ಲಿ ಹೇಳಿ. ಮನೆಯಲ್ಲಿ ಯಾರೆಲ್ಲ ಇದ್ದೀರಿ? ನಾನು ಹಸ್ಬೆಂಡ್, ಅತ್ತೆ ಮತ್ತು ಮಾವ ಇದ್ದಾರೆ. ನನ್ನ ಮಾವ ಬಂದು ಅವರು ಎಕ್ಸ್ ಸರ್ವಿಸ್ ಮ್ಯಾನ್, ಏರ್ಫೋರ್ಸಲ್ಲಿ ಇದ್ದವರು. 15 ಇಯರ್ಸ್ ಸರ್ವಿಸ್ ಆಗಿದೆ ಅವ್ರದ್ದು. ಅದಾದ 15 ಇಯರ್ಸ್ ಆಗಿದೆ. ಅದಾದ ಮೇಲೆ ಅವರೊಂದು 25 ಇಯರ್ಸ್ ಕ್ಯಾಂಪ್ಕೋದಲ್ಲಿ ಮಾಡಿದ್ದಾರೆ, ಡೆಪ್ಯೂಟಿ ಆಫೀಸರ್ ಆಗಿ ಮಾಡಿದ್ದಾರೆ.
ಅತ್ತೆ ಬ್ಯಾಂಕ್ ಸರ್ವೆಂಟ್ ಆಗಿದ್ದವರು, ಸೀನಿಯರ್ ಕ್ಲರ್ಕ್ ಆಗಿ ಸಿಂಡಿಕೇಟ್ ಬ್ಯಾಂಕಲ್ಲಿ. ಈಗ ಇಬ್ಬರು ಕೂಡ ರಿಟೈರ್ಡ್ ಆಗಿದ್ದಾರೆ. ನಿಮಗೆ ಅದರಲ್ಲಿ ತುಂಬ ಪ್ರೌಡ್ ಫೀಲ್ ಇರ್ಬೋದು. ಹೌದು, ಇಬ್ಬರು ಕೂಡ ಇಬ್ಬರು ರಿಟೈರ್ಡ್ ಆಗಿದ್ದಾರೆ. ಅಂದರೆ ಬ್ರೌನ್ ಕಲರ್ ಬರಬೇಕು. ಹಾಂ, ಬ್ರೌನ್ ಕಲರ್ ಬರಬೇಕು. ಇದು ಆಲ್ಮೋಸ್ಟ್ ಬರ್ಲಿಕ್ಕೆ ಆಯಿತು. ಇದಕ್ಕೆ ಪುನಃ ಉಪ್ಪು ಹಾಕುವ ಕ್ರಮ ಇಲ್ಲ. ಯಾಕೆ ಹೇಳಿದರೆ ನಾವು ಆಲ್ರೆಡಿ ಪತ್ರೊಡೆಗೆ ಉಪ್ಪು ಹಾಕಿದ್ದೇವಲ್ವಾ, ಅದು ಅದರಲ್ಲಿ ಇರ್ತದೆ ಉಪ್ಪಿನ ಅಂಶ. ಪುನಃ ಉಪ್ಪು ಹಾಕಲಿಕ್ಕಿಲ್ಲ. ಯೂಶ್ವಲಿ ನಾನು ಅಡುಗೆ ಮಾಡುವಾಗ ಮನೇಲಿ ಸಾಂಗ್ ಹಾಕ್ಕೊಂಡು ಅಡುಗೆ ಮಾಡ್ತೇನೆ. ಆಗ ಮಾಡಿದ್ದು ಟೈಮ್ ಕೂಡ ಗೊತ್ತಾಗೋದಿಲ್ಲಲ್ಲ. ನಾವು ಅಡುಗೆಯನ್ನು ತುಂಬ ಪ್ರೀತಿಯಿಂದ ಮಾಡಬೇಕು. ಚೆನ್ನಾಗಿರ್ತದೆ. ಇದೀಗ ಆಗಿದೆ. ನಾನು ಈಗ ಇದರಲ್ಲೀಗ ಈ ನಾವು ಕಟ್ ಮಾಡಿಟ್ಟಂತಹ ಪತ್ರೊಡೆಯನ್ನು ಹಾಕ್ತಾ ಇದ್ದೇನೆ. ಇದೀಗ ಮಿಕ್ಸ್ ಮಾಡುವ ಸ್ವಲ್ಪ. ತೆಂಗಿನೆಣ್ಣೆಯಿಂದ ಘಮ ಘಮ ಪರಿಮಳ ಬರ್ತದೆ. ಅಂದರೆ ನೀವು ಹೇಳಿದ್ರೆ ತೆಂಗಿನೆಣ್ಣೆ. ಹೌದು, ಕಾಂಬಿನೇಷನ್ ಹೇಳಿ, ಅದಕ್ಕೆ ಕಾಂಬಿನೇಷನ್ ತೆಂಗಿನೆಣ್ಣೆ. ಅಂದರೆ ಘಮ ಬರ್ತಾ ಉಂಟು. ಹೌದು, ಪರಿಮಳ ಬರ್ತಾ ಇದೆ. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಕಾಯಿ ತುರಿ ಹಾಕ್ತೇನೆ. ಓಕೆ. ಒಂದಿಷ್ಟು ಬೆಲ್ಲ ಹಾಕ್ತೇನೆ, ರುಚಿಗೆ ತಕ್ಕಷ್ಟು. ಯೂಶ್ವಲಿ ಕೆಲವರು ಪತ್ರೊಡೆ ಮಾಡುವಾಗ ಕಡಿಯುವಾಗಲೇ ಹಾಕ್ತಾರೆ ಬೆಲ್ಲ. ಓಕೆ. ಆಗ ನೀವು ಕಡಿಲಿಕ್ಕೆ ಕೊಟ್ಟಿದ್ದೀರಲ್ಲ. ಹೌದು ಹೌದು ಹೌದು, ಹಾಕ್ತಾರೆ. ಬಟ್ ಕೆಲವರಿಗೆ ಆಗುದಿಲ್ಲ. ಹಾಗೆ ತಿನ್ನುವಾಗ ಒಗ್ಗರಣೆಗೆ ಮಾತ್ರ ಹಾಕ್ಕೊಳ್ತಾರೆ ಕೆಲವರು. ಜಸ್ಟ್ ಒಂದು ಬಿಸಿ ಬಂದರೆ ಆಯಿತು. ಆಲ್ರೆಡಿ ಅದು ಬೆಂದಿರ್ತದೆ ಅಲ್ವಾ, ಆನಿಯನ್ ಕೂಡ ಬೆಂದಿರ್ತದೆ. ಹಾಗಾಗಿ ಒಂದು ಬಿಸಿ ಬಂದರೆ ಆಯಿತು ಅಷ್ಟೇ. ಇದಾಗಿದೆ. ಗ್ಯಾಸ್ ಆಫ್ ಮಾಡಿ. ಗ್ಯಾಸ್ ಆಫ್ ಮಾಡಿ. ಹಾಂ, ಇದೀಗ ಆಗಿದೆ. ಪ್ಲೇಟಿಗೆ ಹಾಕೋಣ. ಓಕೆ. ಟೇಸ್ಟ್ ಮಾಡಿ. ಓಕೆ. ಪತ್ರೊಡೆ ಉಸ್ಲಿ. ಓಕೆ. ಪರಿಮಳ ಅಂತೂ ತುಂಬಾನೇ ಚೆನ್ನಾಗಿ ಬರ್ತಾ ಉಂಟು, ಒಗ್ಗರಣೆದು. ಹೌದು, ಎಸ್ಪೆಷಲಿ ತೆಂಗಿನೆಣ್ಣೆ. ರೈಟ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಪತ್ರೊಡೆ ಉಸ್ಲಿ ತುಂಬಾನೇ ಚೆನ್ನಾಗಿದೆ. ಯಾವ ರೀತಿ ಮಾಡ್ಕೊಳ್ಳೋದಂತ ಒಂದ್ಸಲ ನೋಡ್ಕೊಂಡು ಬನ್ನಿ. ಪತ್ರೊಡೆ ಉಸುಳಿ ತಯಾರಿಸುವ ವಿಧಾನ. ಮೊದಲಿಗೆ 5 ರಿಂದ 6 ಗಂಟೆಗಳ ಕಾಲ ನೆನೆಸಿದ 1 ಗ್ಲಾಸ್ ಬೆಳ್ತಿಗೆ ಅಕ್ಕಿಗೆ 1 ಮುಷ್ಟಿಯಷ್ಟು ಹೆಸರು ಬೇಳೆ ಹಾಗೂ ಕಡಲೆ ಬೇಳೆಯನ್ನು, 1 ಕಪ್ ತೆಂಗಿನ ತುರಿ, ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು, 8 ರಿಂದ 10 ಒಣಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಹಿಂಗು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಕೆಸುವಿನ ಎಲೆಯ ದಂಟನ್ನು ತೆಗೆದು ರುಬ್ಬಿದ ಮಿಶ್ರಣವನ್ನ ಸಾರಿಸಿ ಒಂದರ ಮೇಲೊಂದು ಎಲೆಗಳನ್ನ ಇಟ್ಟು ಮಸಾಲೆಯನ್ನ ಸಾರಿಸಿ ಮಡಚಿಕೊಳ್ಳಿ. ಆನಂತರ ಹಬೆಯಲ್ಲಿ ಅರ್ಧ ಗಂಟೆಗಳ ಕಾಲ ಬೇಯಿಸಿ. ಬಳಿಕ ಬೇಯಿಸಿದ ಪತ್ರೊಡೆಯನ್ನು ಸಣ್ಣ ತುಂಡುಗಳಾಗಿ ಮಾಡಿಕೊಳ್ಳಿ. ಆ ಬಳಿಕ 2 ರಿಂದ 3 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಸಾಸಿವೆ, ಉದ್ದಿನ ಬೇಳೆ, ಕರಿಬೇವು, ಹೆಚ್ಚಿದ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ತುಂಡು ಮಾಡಿದ ಪತ್ರೊಡೆ, ತೆಂಗಿನ ತುರಿ, ಬೆಲ್ಲ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ರುಚಿಕರವಾದ ಪತ್ರೊಡೆ ಉಸುಳಿ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.